ನಮ್ಮ ಜೊತೆ ಈಗ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಗಡಿಪಾರು ತೂಗುಗತ್ತಿಯಡಿಯ ತಲೆಗಳು ಅಂತ ನಮ್ಮದು ಇವತ್ತೊಂದು ಸುದ್ದಿಯಲ್ಲಿ ಗಡಿಪಾರು ಅನ್ನೋಂಥದ್ದು ನಿಮಗೂ ಕೂಡ ಆಗಿರುವಂತದ್ದು ಸರ್. ಹೌದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ದಿನಗಳಲ್ಲಿ ನಡೆದಿರತಕ್ಕಂತಹ ತುಷ್ಟೀಕರಣದ ರಾಜಕಾರಣದ ವ್ಯವಸ್ಥೆಯ ಭಾಗವಾಗಿ ಇವತ್ತು ನಮಗೆಲ್ಲರಿಗೂ ಗಡಿಪಾರಿನ ನೋಟಿಸ್ ಬಂದಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಅನೇಕ ಸಂದರ್ಭಗಳಲ್ಲಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಹಿಂದೂ ಸಮಾಜದ ವಿರುದ್ಧ ಮತ್ತು ಧರ್ಮದ ವಿರುದ್ಧ ನಾನಾ ರೀತಿಯ ಚಟುವಟಿಕೆಗಳನ್ನ ಸರ್ಕಾರ ಪ್ರಾಯೋಜಿತವಾಗಿ ಇಲಾಖೆಗಳ ಮುಖಾಂತರ ಮಾಡಿರುವಂತದ್ದು ಇವತ್ತು ಜಗಜ್ಜಾಹಿರವಾಗಿರ್ತಕ್ಕಂತ ವಿಚಾರ. ಈ ಹಿನ್ನೆಲೆಯಲ್ಲಿ ಮುಂದುವರಿದ ಭಾಗವಾಗಿ ಕಾರ್ಯಕರ್ತರ ಮಾನಸಿಕತೆಯನ್ನ ಕುಗ್ಗಿಸಬೇಕು ಮತ್ತು ಮತಾಂತರ ಓಲೈಕೆಯನ್ನ ಮಾಡಿ ಮುಂದಿನ ದಿವಸದಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂತ ಯೋಜನೆ ಅಡಿಯಲ್ಲಿ ತುಷ್ಟೀಕರಣದ ರಾಜಕಾರಣದ ಭಾಗವಾಗಿ ಇವತ್ತು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಕಾರ್ಯಕರ್ತರನ್ನ ಬೆದರಿಸತಕ್ಕಂತಹ ಪ್ರಯತ್ನಗಳು, ಅವರಿಗೆ ಗಡಿಪಾರು ನೋಟಿಸ್ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ವಿದ್ಯಮಾನದ ವಿರುದ್ಧ ಇವತ್ತು ರಾಷ್ಟ್ರಕ್ಕೆ ಶಕ್ತಿಯನ್ನ ಕೊಡಬೇಕು ಅನ್ನತಕ್ಕಂತ ಯೋಜನೆಯಲ್ಲಿ ಪ್ರತಿಭಟನೆ ಮಾಡಿರತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಭಾಗವಹಿಸಿದವರ ಮೇಲೆ ಇವತ್ತು ನೋಟಿಸ್ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಯೋಚನೆಗಳು ಇರಬಹುದು, ಕಾರ್ಯಕರ್ತರನ್ನ ಈ ರೀತಿಯ ದಮನಕಾರಿ ನೀತಿಯ ಮುಖಾಂತರ ಕಾರ್ಯಕರ್ತರ ಮಾನಸಿಕತೆಯನ್ನ ಕಡಿಮೆ ಮಾಡಬಹುದು ಅನ್ನತಕ್ಕಂತ ಯೋಚನೆ ಸರ್ಕಾರದ ಕಡೆಯಿಂದ ಇರಬಹುದು. ಆದ್ರೆ ಅದೆಲ್ಲವೂ ಕೂಡ ಕನಸು ಅನ್ನೋದನ್ನ ಅವರು ತಿಳ್ಕೊಳ್ಬೇಕು ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಈ ರೀತಿಯ ಗಡಿಪಾರು ಆದೇಶದಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು ಸರ್? ಖಂಡಿತ ಇದೆ. ಈ ರೀತಿಯ ಮತ್ತೆ ಧೋರಣೆಗಳನ್ನ, ಹಿಂದೂ ವಿರೋಧಿ ಧೋರಣೆಗಳನ್ನ ಸರ್ಕಾರ ಪ್ರಾಯೋಜಿತವಾಗಿ ಇಲಾಖೆಯ ಮುಖಾಂತರ ಮಾಡಿಸಿದ್ರೆ ಮುಂದಿನ ದಿವಸದಲ್ಲಿ ಈ ಹೆಸರಿನಲ್ಲಿ ಮತ್ತೆ ಸರ್ಕಾರ ಪತನವಾಗುವುದು ನಿಶ್ಚಿತ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ನೀವು ಯಾವ ರೀತಿ ಇದನ್ನ ಎದುರಿಸ್ತಾ ಇದ್ದೀರಾ ಈಗ ಕಾನೂನು ಕ್ರಮದಲ್ಲಿ? ನಾವು ಗಡಿಪಾರಿನ ಆ ನೋಟಿಸ್ ಅನ್ನ ಅಥವಾ ಗಡಿಪಾರಿನ ಆದೇಶವನ್ನ ಯಾವುದೇ ಕಾರಣಕ್ಕೂ ನಾನು ಒಪ್ಪಿಕೊಳ್ಳುವಂತ ವ್ಯವಸ್ಥೆ ಇಲ್ಲ. ನಾನು ಕಳೆದ 30-35 ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಹೊರತು ಯಾವುದೇ ದರೋಡೆ ಇರಬಹುದು, ಕೊಲೆ ಪ್ರಕರಣಗಳಲ್ಲಿ ನಾನು ಶಾಮೀಲಾಗ್ಲಿಲ್ಲ. ನನ್ನ ಮೇಲೆ ಆ ರೀತಿಯ ಯಾವುದೇ ರೀತಿಯ ಪ್ರಕರಣಗಳು ಇಲ್ಲ. ಆದ್ರೆ 97ರಲ್ಲಿ ನಡೆದಂತ ಘಟನೆಗಳ ಬಗ್ಗೆಯೂ ಕೂಡ ಇವತ್ತು ಸರ್ಕಾರ ಅವತ್ತಿನ ಕೇಸುಗಳನ್ನ ಮೆಲುಕು ಹಾಕತಕ್ಕಂತ ಪ್ರಯತ್ನಗಳು, ಈ ರೀತಿಯ ಆ ಕೇಸುಗಳನ್ನು ಇಟ್ಟುಕೊಂಡು ಗಡಿಪಾರು ಮಾಡಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಹೆಜ್ಜೆ ಇಟ್ಟಿರುವಂತದ್ದು ಇಡೀ ಹಿಂದೂ ಸಮಾಜಕ್ಕೆ ಅತ್ಯಂತ ನೋವನ್ನ ತಂದಿದೆ. ಮುಂದಿನ ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ಸೂಕ್ತವಾಗಿರ್ತಕ್ಕಂತ ಉತ್ತರವನ್ನ ಕೊಡ್ತದೆ. ನಾನಂತೂ ಯಾವುದೇ ಕಾರಣಕ್ಕೂ ಈ ರೀತಿಯ ಗಡಿಪಾರಿನ ಅಥವಾ ಬೇರೆ ಯಾವುದೇ ನೋಟಿಸ್ಗಳು ಬಂದ್ರು ಕೂಡ ನನ್ನ ಸೇವೆ ಮತ್ತು ನನ್ನ ಕೆಲಸ ಕಾರ್ಯ ಹಿಂದೂ ಧರ್ಮ ಮತ್ತು ಹಿಂದೂ ಸಂಘಟನೆಗಳಿಗೆ ಪೂರಕವಾಗಿ ನನ್ನ ಕೆಲಸ ಕಾರ್ಯಗಳು ಯಥಾವತ್ತಾಗಿ ಆಗ್ತದೆ ಅಂತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.